ದಿನದಿಂದ ದಿನಕ್ಕೆ ಜನಸಂಖ್ಯೆ ಈ ಭೂಮಿಯ ಮೇಲೆ ಬೆಳೆಯುತ್ತಾನೆ ಇದೆ. ಇಲ್ಲಿ ಶ್ರೀಮಂತರು ಆಗರ್ಭ ಶ್ರೀಮಂತರಾದರೆ ಬಡವರು ಇನ್ನೂ ಬಡವರಾಗುತ್ತಿದ್ದಾರೆ. ಹಾಗಂತ ಮಾತ್ರಕ್ಕೆ ನಾವು ತಪ್ಪು ದಾರಿ ಹಿಡಿಯುವುದು ಎಷ್ಟು ಸರಿ ಎಷ್ಟು ಸುಳ್ಳು? ನಮ್ಮ ದೇಶದಲ್ಲಾಗಲಿ ಬೇರೆ ದೇಶದಲ್ಲಾಗಲಿ ಭಿಕ್ಷೆ ಬೇಡುವುದು ಒಂದು ಅಪರಾಧ. ಕೆಲವೊಂದು ಸಾರಿ ದಯನೀಯ ಪರಿಸ್ಥಿತಿ ಇದ್ದಾಗ ಭಿಕ್ಷೆ ಬೇಡಿದರೆ ತಪ್ಪೇನಿಲ್ಲ. ಆದರೆ ಅದನ್ನೇ ವೃತ್ತಿ ಮಾಡಿಕೊಂಡು ಜನರಿಗೆ ಮೋಸ ಮಾಡುವುದು ನಿಜಕ್ಕೂ ಅತ್ಯಂತ ಘೋರವಾದಂತಹ ಅಪರಾಧವೇ ಸರಿ. ಕೆಲವೊಮ್ಮೆ ಇಂತಹ ಬಡವ ಭಿಕ್ಷುಕರ ಪರಿಸ್ಥಿತಿ ನೋಡಿ ನಮ್ಮಲ್ಲಿ ದುಡಿಮೆ ಇಲ್ಲದಿದ್ದರೂ ದುಡ್ಡು ಕಡಿಮೆ ಇದ್ದರೂ ಅವರ ಪರಿಸ್ಥಿತಿ ಕೊಂಡು ಅವರಿಗೆ ನಾವು ದುಡ್ಡನ್ನು ನೀಡುತ್ತೇವೆ. ಆದರೆ ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಕೆಲವು ನಕಲಿ ಭಿಕ್ಷುಕರು ಅಸಲಿ ದಂಧೆಯನ್ನ ಮಾಡಿಕೊಂಡು ಬಿಡುತ್ತಾರೆ. ಕೈ ಕಾಲು ಸರಿ ಇದ್ದರೂ ಕಣ್ಣು ಸರಿ ಇದ್ದರೂ ಕುರುಡರಂತೆ ಕುಂಟರಂತೆ ನಾಟಕ ಮಾಡಿ ಭಿಕ್ಷಕನ್ನು ಬೇಡಿ ಶ್ರೀಮಂತರಾಗುತ್ತಿದ್ದಾರೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೆಲವು ಇಂತಹ ನಕಲಿ ಭಿಕ್ಷಕರ ಅಸಲಿಯ ಅಚ್ಚರಿಯ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. 100 ಮೀಟರ್ ನೀವು ರಸ್ತೆಯಲ್ಲಿ ಓಡಾಡಿದರೆ 10 ಜನ ನಿಮಗೆ ಭಿಕ್ಷುಕರು ಸಿಗೋದು ಗ್ಯಾರಂಟಿ. ಆದರೆ ನಿಮಗೆ ಒಂದು ವಿಚಿತ್ರವಾದ ಘಟನೆಯನ್ನ ದೃಶ್ಯವನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಒಬ್ಬ ಭಿಕ್ಷುಕನ ಪ್ಯಾಂಟನ್ನ ಬಿಚ್ಚುತ್ತಾ ಇದ್ದಾನೆ. ಯಾಕೆ ಬಿಚ್ಚುತ್ತಿದ್ದಾನೆ, ಏನಾಗಿದೆ ಅಂತ ತಪ್ಪು ಆ ಪಾಪ ಬಡವ ಭಿಕ್ಷುಕ ಏನು ಮಾಡಿಬಿಟ್ಟ ಎಂದು ನೀವು ಅವನ ಮೇಲೆ ಸಿಟ್ಟಾಗಬಹುದು. ಆದರೆ ಸ್ವಲ್ಪ ಫ್ಲ್ಯಾಶ್ ಬ್ಯಾಕಿಗೆ ಹೋಗೋಣ. ಈ ಘಟನೆ ನಡೆದಿದ್ದು ಜಪಾನಿನ ಒಂದು ರಸ್ತೆಯಲ್ಲಿ. ಈ ಪ್ಯಾಂಟ್ ಬಿಚ್ಚುತ್ತಿರುವಂತಹ ವ್ಯಕ್ತಿ ಈ ಭಿಕ್ಷುಕನನ್ನ ಕೆಲವು ದಿನಗಳಿಂದ ಅದೇ ಜಾಗದಲ್ಲಿ ಅಬ್ಸರ್ವ್ ಮಾಡುತ್ತಿದ್ದಾನೆ. ಅವನ ಪ್ರಕಾರ ಇವನು ಸಾವಿರಾರು ರೂಪಾಯಿ ದುಡ್ಡುಗಳನ್ನ ಗಳಿಸುತ್ತಿದ್ದಾನೆ ಎಂದು. ಇದೇ ಕಾರಣ ಅವನು ಅಸಲಿಯೋ ನಕಲಿ ಎಂದು ಪತ್ತೆ ಹಚ್ಚಲು ಒಂದು ದಿನ ಆ ಭಿಕ್ಷುಕನನ್ನ ಫಾಲೋ ಮಾಡ್ತಾನೆ. ಭಿಕ್ಷೆ ಬೇಡಿದ ನಂತರ ಆ ಭಿಕ್ಷುಕ ತನ್ನ ಮನೆಯತ್ತ ಹೋಗುತ್ತಾನೆ. ಆದರೆ ಇದೇ ರೀತಿ ಅವನು ತಳ್ಳಿಕೊಂಡೇ ಹೋಗುತ್ತಾನೆ. ಆದರೆ ಸ್ವಲ್ಪ ಕಿಲೋಮೀಟರ್ ಆದ ಮೇಲೆ ಈ ವ್ಯಕ್ತಿ ಎದ್ದು ನಿಂತು ಮನೆ ಒಳಗೆ ಹೋಗುತ್ತಾನೆ. ಇದನ್ನು ಕಂಡು ದಿಗ್ಭ್ರಾಂತರಾದಂತಹ ಈ ವ್ಯಕ್ತಿ ಇದರಲ್ಲೇನೋ ಮೋಸದಾಟ ಇದೆ ಎಂದು ಗೊತ್ತಾಗುತ್ತದೆ. ಮರುದಿನ ಅದೇ ಜಾಗದಲ್ಲಿ ಅದೇ ಸಮಯದಲ್ಲಿ ತನ್ನ ಒಬ್ಬ ಸ್ನೇಹಿತನನ್ನು ಕರೆದುಕೊಂಡು ತಾನು ಮಾಡುವ ಎಲ್ಲ ಕಾರ್ಯಕ್ರಮವನ್ನ ದಯವಿಟ್ಟು ಶೂಟ್ ಮಾಡಲು ಹೇಳುತ್ತಾನೆ. ಅದೇ ರೀತಿ ಮತ್ತೆ ಮರುದಿನ ಆ ಭಿಕ್ಷುಕ ಕೂಡ ಅಲ್ಲಿ ಬರುತ್ತಾನೆ. ತಳ್ಳಿಕೊಂಡೇ ಬರುತ್ತಾನೆ. ಗಬ್ಬು ಪ್ಯಾಂಟು ಗಬ್ಬು ಶರ್ಟು ಇದನ್ನೆಲ್ಲ ಹಾಕಿಕೊಂಡು ಬರುತ್ತಾನೆ. ಸ್ವಲ್ಪ ಹೊತ್ತು ಅವನನ್ನು ಅಬ್ಸರ್ವ್ ಮಾಡಿ ಇದ್ದಕ್ಕಿದ್ದ ಹಾಗೆ ಅವನು ಧರಿಸಿದ್ದ ಪ್ಯಾಂಟನ್ನು ಬಿಚ್ಚಲು ಪ್ರಯತ್ನ ಪಡುತ್ತಾನೆ ಈ ವ್ಯಕ್ತಿ. ಅಕ್ಕಪಕ್ಕದ ಜನ ಇದನ್ನು ನೋಡಿ ಇದ್ಯಾವ ರೀತಿ, ಯಾಕೆ ಈ ರೀತಿ ಮಾಡುತ್ತಿದ್ದಾನೆ ಎಂದು ಗಾಬರಿ ಪಡುತ್ತಾರೆ. ಆದರೆ ಸ್ವಲ್ಪ ಸಮಯದಲ್ಲೇ ಅಲ್ಲಿ ನಡೆಯುವ ಸತ್ಯ ಘಟನೆ ಎಲ್ಲರಿಗೂ ಗೊತ್ತಾಗುತ್ತದೆ. ನೋಡಿದಿರಾ ಸ್ನೇಹಿತರೆ, ಈ ವ್ಯಕ್ತಿ ಪ್ಯಾಂಟು ಬಿಚ್ಚುತ್ತಿದ್ದಾನೆ. ಆದರೂ ಕೂಡ ಆ ಭಿಕ್ಷುಕ ಅವನನ್ನ ಏನು ಅನ್ನದೇ ಸುಮ್ಮನೆ ಕೂತಿದ್ದಾನೆ. ಕಾರಣ ಸ್ವಲ್ಪ ಹೊತ್ತಿನ ನಂತರ ಆ ವ್ಯಕ್ತಿ ಹೋಗಬಹುದೆಂದು. ಆದರೆ ಈ ವ್ಯಕ್ತಿ ಬಿಡುವುದಿಲ್ಲ. ಯಾಕಂದರೆ ಅವನಿಗೆ ಅಸಲಿಯತ್ತು ಗೊತ್ತಾಗಿತ್ತು. ಇದೇ ಕಾರಣ ಅವನು ಬಿಟ್ಟು ಬಿಡದೆ ಅವನ ಪ್ಯಾಂಟನ್ನು ಜಗ್ಗಿ ಎಳೆಯುತ್ತಾನೆ. ಕೊನೆಗೆ ಗೊತ್ತಾಗುತ್ತದೆ ಆ ಪ್ಯಾಂಟ್ ಕೆಳಗಡೆ ಕಾಲುಗಳು ಇದ್ದವು. ಅಸಲಿ ಕಾಲುಗಳು ಇದ್ದವು, ಓಡಾಡುವಂತಹ ಕಾಲುಗಳು ಇದ್ದವು. ಇದನ್ನು ಕಂಡು ತನ್ನ ನಕಲಿ ಕತೆ ಗೊತ್ತಾಗಿದೆ ಎಂದು ಅಲ್ಲಿಂದ ಆ ಭಿಕ್ಷುಕ ಆ ತಳ್ಳು ಗಾಡಿಯಲ್ಲಿ ಓಡಿಬಿಡುತ್ತಾನೆ. ನೋಡಿದಿರಾ ಸ್ನೇಹಿತರೆ, ಯಾವ ರೀತಿ ಈ ಭಿಕ್ಷುಕ ಇಷ್ಟು ದಿನ ಆ ಪ್ರದೇಶದ ಜನಗಳಿಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದ ಎಂದು. ಇನ್ನು ಅವನ ಪರಿಸ್ಥಿತಿ ಹಾಗಿರಲಿ, ಅದಕ್ಕಿಂತ ಹೀನಾಯನ ಪರಿಸ್ಥಿತಿ ಈ ಭಿಕ್ಷುಕನದು. ಈ ಭಿಕ್ಷುಕನಂತೂ ಓಡಾಡಲು ಆಗುವುದೇ ಇಲ್ಲ. ಎದೆಯ ಮೇಲೆ ತಳ್ಳಿಕೊಂಡು ರಸ್ತೆ ಮೇಲೆ ಓಡಾಡುತ್ತಿದ್ದಾನೆ. ಕಾಲುಗಳಿಲ್ಲದೆ ಕಾರಣ ತನ್ನ ಕೈಗಳನ್ನೇ ಕಾಲುಗಳನ್ನಾಗಿ ಮಾಡಿ ಪಾಪ ಭಿಕ್ಷೆ ಬಿಡುತ್ತಿದ್ದಾನೆ. ಇನ್ನು ಆ ಭಿಕ್ಷೆ ಬಿಡುವ ಡಬ್ಬಿಯಾದರೂ ನೋಡಿ, ಆ ಡಬ್ಬಾದಲ್ಲಿ ಅದು ಪೇಂಟ್ ಡಬ್ಬ. ಅದರಲ್ಲಿ ಪಾಪ ನೋಡಿದವರೆಲ್ಲರೂ 10 ರೂಪಾಯಿ ಹಾಕೋ ಬದಲು 100 ರೂಪಾಯಿ ಹಾಕಿ ಹೋಗ್ತಾರೆ. ಅಂತಹ ದಯನೀಯ ಸ್ಥಿತಿ ಈ ಭಿಕ್ಷುಕನದು. ಆ ಬಟ್ಟೆಗಳನ್ನು ನೋಡಿದರೆ ತಿಂಗಳುಗಂಟಲೆ ಆ ವ್ಯಕ್ತಿ ಸ್ನಾನ ಮಾಡದೇ ಇರಬಹುದು. ಅಷ್ಟು ಹೀನಾಯನ ಪರಿಸ್ಥಿತಿ ಅವನದಾಗಿದೆ. ಇದೇ ಕಾರಣ ಅವನ ಪರಿಸ್ಥಿತಿ ಕೊಂಡು ಎಲ್ಲರೂ ದುಡ್ಡು ಹಾಕುತ್ತಾರೆ. ಆದರೆ ಈ ವ್ಯಕ್ತಿಯನ್ನೇ ಫಾಲೋ ಮಾಡುತ್ತಿದ್ದ ಇನ್ನೊಬ್ಬ ವ್ಯಕ್ತಿ ತನ್ನ ಕ್ಯಾಮ್ರಾವನ್ನು ಬಳಸಿ, ಅಂದರೆ ಮೊಬೈಲ್ ಕ್ಯಾಮ್ರಾವನ್ನು ಬಳಸಿ ಇದನ್ನೆಲ್ಲ ಶೂಟ್ ಮಾಡುತ್ತಾನೆ. ಆ ಭಿಕ್ಷುಕರನ್ನೇ ಫಾಲೋ ಮಾಡಿದ ಈ ವ್ಯಕ್ತಿ ಸ್ವಲ್ಪ ಹೊತ್ತಿನ ನಂತರ ಆ ವ್ಯಕ್ತಿಯು ಕೂಡ ಗಾಬರಿಯಾಗುತ್ತಾನೆ. ಕಾರಣ ಈ ವ್ಯಕ್ತಿ ಸ್ವಲ್ಪ ದೂರ ಹೋಗಿ ಆಮೇಲೆ ತಾನು ಗಳಿಸಿದಂತ, ಅಂದರೆ ಭಿಕ್ಷೆ ಬೇಡದಂತ ದುಡ್ಡನ್ನು ಎಣಿಸ್ತಾ ಇದ್ದರೆ ಈ ವ್ಯಕ್ತಿ ತಿಂಗಳಿಗೆ ಅಷ್ಟು ದುಡ್ಡು ಗಳಿಸಲಿಕ್ಕಿಲ್ಲ. ಅಷ್ಟೊಂದು ದುಡ್ಡನ್ನ ಆ ವ್ಯಕ್ತಿ ಗಳಿಸಿದ್ದ.
ಆದರೆ ಸ್ವಲ್ಪ ಹೊತ್ತು ಕಾಯಿರಿ, ಇನ್ನೂ ನಿಮಗೆ ಅಚ್ಚರಿ ಪಡುವಂಥ ವಿಷಯ ಬರುತ್ತದೆ. ಈ ವ್ಯಕ್ತಿ ತಾನು ಧರಿಸಿದಂಥ ಬಟ್ಟೆಯನ್ನು ಬೀಸಾಕಿ ಹೊಸ ಬಟ್ಟೆಯನ್ನು ಹಾಕಿಕೊಳ್ಳುತ್ತಾನೆ. ಅಷ್ಟೇ ಅಲ್ಲ, ಸ್ವಲ್ಪ ಹೊತ್ತು ಕಾಯಿರಿ, ಈ ವ್ಯಕ್ತಿ ನಡೆದುಕೊಂಡು ತನ್ನ ಮನೆಗೆ ಹೋಗೋದಿಲ್ಲ, ಬದಲಾಗಿ ಒಂದು ಟ್ಯಾಕ್ಸಿಗಾಗಿ ಕಾಯುತ್ತಾನೆ. ಟ್ಯಾಕ್ಸಿ ಹತ್ತಿಕೊಂಡು ತನ್ನ ಐಷಾರಾಮ ಮನೆಗೆ ಹೋಗುತ್ತಾನೆ. ನೋಡಿದ್ದೀರಾ ಯಾವ ರೀತಿ ನಮ್ಮ ಸುತ್ತಮುತ್ತ ಮೋಸ ನಡೆಯುತ್ತಿದೆ ಎಂದು. ಇದೇ ರೀತಿ ಇಬ್ಬರು ಮಹಿಳೆಯರು ಇನ್ನೊಬ್ಬ ಫೇಕ್ ಭಿಕ್ಷುಕನನ್ನು ಪತ್ತೆ ಹಚ್ಚಿದ್ದಾರೆ. ಮೊದಲು ಆ ವ್ಯಕ್ತಿಯ ಪರಿಸ್ಥಿತಿ ನೋಡಿ ಇವರು ಕೂಡ ಭಿಕ್ಷೆ ಹಾಕುತ್ತಾರೆ. ಅವನಿಗೆ ಕಾಲೇ ಇರುವುದಿಲ್ಲ, 2 ಕಾಲುಗಳು ಕಟ್ಟಾಗಿ ಹೋಗಿದ್ದವು. ಆದರೆ ಇವನನ್ನು ಟೆಸ್ಟ್ ಮಾಡೋಣ ಅಂತ ಅವರು ಅವನ ತಟ್ಟೆಯಲ್ಲಿ ಹಲ್ಲಿಯನ್ನು ಹಾಕುತ್ತಾರೆ. ಇದ್ದಕ್ಕಿದ್ದ ಹಾಗೆ ಆ ಹಲ್ಲಿಯನ್ನು ನೋಡಿದಂತಹ ಆ ಕುಂಟ ಭಿಕ್ಷುಕ ಎದ್ದು ನಿಂತು ಬಿಡುತ್ತಾನೆ. ನೋಡಿದಿರಾ ಯಾವ ರೀತಿ ನಮ್ಮ ಜನರನ್ನ ಈ ಭಿಕ್ಷುಕರು ಹ್ಯಾಮಾರಿಸುತ್ತಾರೆ, ನಕಲಿ ಭಿಕ್ಷುಕರು ಹ್ಯಾಮಾರಿಸುತ್ತಾರೆ. ಸ್ನೇಹಿತರೆ, ಈ ಭೂಮಿಯ ಮೇಲೆ ಯಾವುದು ಅಸಲಿ ಯಾವುದು ನಕಲಿ ಅಂತ ನಮಗೆ ಗೊತ್ತಾಗೋದಿಲ್ಲ. ಯಾವುದಕ್ಕೂ ಪರೀಕ್ಷೆ ಮಾಡಿ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಯಾರು ಅಸಲಿ ಯಾವುದು ನಕಲಿ. ಇದೇ ಕಾರಣ ಯಾವುದೇ ಕಾರಣಕ್ಕೂ ಇದ್ದಕ್ಕಿದ್ದ ಹಾಗೆ ಯಾವುದೇ ಡಿಸಿಷನ್ಗಳನ್ನು ತೆಗೆದುಕೊಳ್ಳಬೇಡಿ. ಎಲ್ಲವುದಕ್ಕೂ ಮೊದಲು ಪರೀಕ್ಷೆ ಮಾಡಿ ಪ್ರಮಾಣಿಸಿ ಆಮೇಲೆ ಯಾವುದೇ ಒಂದು ಆಕ್ಷನನ್ನು ತೆಗೆದುಕೊಳ್ಳಿ ಅನ್ನುವುದೇ ಈ ಒಂದು ವಿಡಿಯೋ ಮೂಲಕ ನಿಮಗೆ ಹೇಳಲು ಪ್ರಯತ್ನ ಪಟ್ಟಿದ್ದೇವೆ. ಇಂತಹದೇ ಅಚ್ಚರಿಯ ವಿಷಯಗಳಿಗಾಗಿ ಮುಂದಿನ ಸಂಚಿಕೆಯವರೆಗೂ ಕಾಯಿರಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.